ರಂಜಾನ್ ತಿಂಗಳು ಇಡೀ ಪಾಸ ಪತ್ತದು ಮುಸಲ್ಮಾನರ ಬುಧವಾರ ಪಾಸ ಮುಗಿತದು ಈದ್ ಉಲ್ ಫಿತ್ರ್ ಪರ್ಬ ಆಚರಣೆ ಮಾಡ್ತೀರಿ. ಕುಡ್ಲದ ಬಾವುಟಗುಡ್ಡೆ ಈದ್ಗಾ ಪ್ರಾರ್ಥನಾ ಮಂದಿರಡು ಸಾಮೂಹಿಕ ನಮಾಜ್ ಮಂತ್ರಿ ಯುಟಿ ಖಾದರ್ ಪಾಲ್ಗೊಂಡಿರು. अल्लाह तेरा है एहसान, रोज़ नमाज़ें और कुरान है ये सब रूहे ईमान, नूरे रमज़ान नूरे रमज़ान नूरे रमज़ान नूरे रमज़ान. ಮುಸಲ್ಮಾನ ಸಮಾಜದಕ್ಲಿಗ್ ರಂಜಾನ್ ಭಾರಿ ಪವಿತ್ರ ತಿಂಗಳು. ಈ ತಿಂಗಳು ಇಡೀ ಪಗಿಲ್ ದೇವರನ ಉದಿಪುಡುದುಂಬೆ ಪಾಸ ಪತ್ತದು ಪಗಿಲ್ ದೇವರ ಕಂತುನ ಪೊಡ್ತುಡು ಪಾಸ ಬುಡು ನಿತ್ಯರು. ಅಂಗಾರೆ ಪಾಸ ಅಕೇರಿಯಾದ ಬುಧವಾರ ಈದ್ ಉಲ್ ಫಿತ್ರ್ ಪರ್ಬನು ಭಾರಿ ಸಂಭ್ರಮಡು ಆಚರಣೆ ಮಾಡ್ತೀರಿ. ಶಾಂತಿ ಸೌಹಾರ್ದತೆ ಮನುಷ್ಯತ್ವದ ಸಂದೇಶ ಸಾರುಣ ರಂಜಾನ್ ತಿಂಗೋಲ್ದ ಅಕೇರಿಗೆ ನಾಡ್ದ ಮಾತಾ ಪಳ್ಳಿಲೇಡು ವಿಶೇಷ ನಮಾಜ್ ಆಚರಣೆ ಆಗುತ್ತದೆ. ಕುಡ್ಲಡ್ ಬಾವುಟಗುಡ್ಡದ ಈದ್ಗಾ ಪ್ರಾರ್ಥನಾ ಮಂದಿರಡು ಸಾಮೂಹಿಕ ನಮಾಜ್ ಪ್ರಾರ್ಥನೆ ನಡೆಸಲಿದೆ. ಕುಡ್ಲ ಬೊಕ್ಕ ಸುತ್ತಮುತ್ತದ ಪಾಕ ಜನ ಪಾಲ್ಗೊಂಡಿರು. ನಮಾಜ್ ಹಿಡಿದು ಬೊಕ್ಕ ಪ್ರತಿಯೂರಿಲ ಒರಿಯಕೊರಿಯ ವೈಕೇರಿ. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಗಿದ ಮಂತ್ರಿ ಯುಟಿ ಖಾದರ್ ನಮಾಜ್ ಪಾಲ್ಗೊಂಡು ಸರ್ವೇರಿಗಳ ಈದ್ ಉಲ್ ಫಿತ್ರ್ ಪರ್ಬದ ಎಡ್ಡೆಪ್ ವೈಕೇರಿ. चली खत्म हुई नफरत दिल की, बांट रहे हैं प्यार सभी, सहरी हो या अफ्तारी, अल्लाह तेरा है एहसान, एक हुए सारे इंसान, सज गए घर घर दस्तरखान, नूरे रमज़ान नूरे रमज़ान नूरे रमज़ान नूरे मस्जिद में भी जाएंगे हम दो नात सुनाएंगे, अल्लाह तेरा है एहसान, तूने बढ़ा दी सबकी शान, आया है ನಾಡಿನ ಜನತೆಗೆ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯನ್ನು ಸರ್ವ ಜನತೆ ಪರವಾಗಿ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಈದ್ ಹಬ್ಬವು ಶಾಂತಿ, ಸೋದರತೆ, ಏಕತೆ, ಪರಸ್ಪರ ಸಹಕರಿಸುವಂತಹ ಮತ್ತು ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವಂತಹ ಒಂದು ಮೌಲ್ಯಧಾರಿತ ಒಂದು ಸಂದೇಶ ಕೊಡುವಂಥ ಹಬ್ಬ ಆಗಿದೆ. ಒಂದು ತಿಂಗಳ ಪವಿತ್ರವಾದ ಉಪವಾಸ ವ್ರತವನ್ನು ಆಚರಿಸಿಕೊಂಡು ಈ ಸಂದರ್ಭದಲ್ಲಿ ಅತ್ಯಂತ ತಾಳ್ಮೆಯಿಂದ ಅತ್ಯಂತ ಪವಿತ್ರತೆ ಮುಖಾಂತರ ಪರಸ್ಪರ ಒಬ್ಬರಿಗೊಬ್ಬರು ಸಹಕರಿಸುವ ಮೂಲಕ ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ವರ್ಗದವರನ್ನು ಕೂಡ ಇವತ್ತು ಪ್ರೀತಿಸಿಕೊಂಡು ಯಾರೆಲ್ಲ ಇವತ್ತು ಕಷ್ಟದಲ್ಲಿದ್ದಾರ ಅವರಿಗೆ ಸಹಕರಿಸುವಂತಹ ಮನೋಭಾವದ ಮೂಲಕ ಆ ಒಂದು ತಿಂಗಳ ಉಪವಾಸ ವ್ರತವನ್ನು ಆಚರಿಸಿ ನಾವೆಲ್ಲರಿಗೂ ಈದ್ ಹಬ್ಬವನ್ನು ಆಚರಿಸ್ತಿದ್ದೇವೆ. ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಇಡೀ ಮಂಗಳೂರು ನಗರ ಪೊಲೀಸ್ ವತಿಯಿಂದ ತಮ್ಮೆಲ್ಲರಿಗೂ ನಾನು ರಂಜಾನ್ ಹಬ್ಬದ ಶುಭಾಶಯ ಕೊಡ್ತೇನೆ. ನಾನೀಗ ಇಲ್ಲಿ ಮಂಗಳೂರು ನಗರಕ್ಕೆ ಬಂದು 3 ತಿಂಗಳಾಗಿದೆ. ಈ 3 ತಿಂಗಳಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ, ಯಾವುದೇ ಒಂದು ಸನ್ನಿವೇಶದಲ್ಲಿ ತಾವೆಲ್ಲರೂ, ಎಲ್ಲ ಮುಖಂಡರು ಕೂಡ ಸಾಕಷ್ಟು ನಮಗೆ, ನಮ್ಮ ಪೊಲೀಸ್ ಇಲಾಖೆಗೆ ಸಹಕಾರವನ್ನು ನೀಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಕೆಲಸ ಇರ್ಬೋದು, ಅದು ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಅಥವಾ ಅಪರಾಧ ನಿಯಂತ್ರಣ, ಅಪರಾಧ ಪತ್ತೆ ಯಾವುದೇ ಇದ್ರೂ ಕೂಡ ಎಲ್ಲ ಸಾರ್ವಜನಿಕರು ನಿಮ್ಮೆಲ್ಲರದ್ದು ಒಂದು ಸಹಕಾರ ಅಗತ್ಯ ಇರುತ್ತೆ. ಆ ಒಂದು ಸಹಕಾರ ಇಲ್ಲಿ ನಾನು ಕಳೆದ 3 ತಿಂಗಳಲ್ಲಿ ಸಾಕಷ್ಟು ತಾವೆಲ್ಲರೂ ನಮಗೆ ನೀಡಿದ್ದೀರ.